ಕೇಂದ್ರದ ಮಾಜಿ ಸಚಿವ ಆಸ್ಕರ್ ಫರ್ನಾಂಡಿಸ್ ಅವರು ವಿಧಿವಶರಾಗಿದ್ದು ಇಂದು ಮಿಲಾಗ್ರಿಸ್ ಚರ್ಚಿನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಚರ್ಚಿನಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರಕ್ಕೆ ವಿಶೇಷ ಬಲಿಪೂಜೆಯನ್ನು ನೆರವೇರಿಸಲಾಯಿತು. ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿಯವರು ಆಸ್ಕರ್ ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದರು. ತೀವ್ರ ಅನಾರೋಗ್ಯದ ನಡುವೆಯೂ ಜನಾರ್ದನ ಪೂಜಾರಿಯವರು ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದರು. ಅನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಆಸ್ಕರ್ ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದರು. ಮಂಗಳೂರಿನ ಗೌರವಾನ್ವಿತ ಮೇಯರ್ ಶ್ರೀನಿವಾಸರಾವ್ ಕೂಡ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅನನ್ಯವಾಗಿರತಕ್ಕಂಥದ್ದು. ಆಸ್ಕರ್ ಫರ್ನಾಂಡಿಸ್ ಅವರ ಅಗಲುವಿಕೆ ಅದನ್ನು ಕೇಳಿ ನನ್ನ ಪ್ರಾಣವೇ ಹೋಗಿತ್ತು. ಇಂಥ ಮನುಷ್ಯನ ಕಳೆದುಕೊಂಡು ಹೋದದ್ದು ನಮ್ಮ ದುರ್ಭಾಗ್ಯ. ನನ್ನನ್ನು ನೋಡಿದ ಸರ್ ಅಂತ ನನ್ನ ಹಿಂದೆ ಬರ್ತಿದ್ರು. ಹೌದು, ಇನ್ನು ಆಸ್ಕರನ ನೋಡಲಿಕ್ಕೆ ಆಗುವುದಿಲ್ಲ. ಹೌದು, ನನ್ನ ಅರ್ಧ ಜೀವ ಹೋಗಿದೆ. ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿಯಾಗಿ ಒಬ್ಬ ಆದರ್ಶ ಮತ್ತು ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ಅತಿ ದೀರ್ಘಾವಧಿಯಲ್ಲಿ ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದಿರ್ತಕ್ಕಂಥ ಹಿರಿಯ ನಾಯಕ. ಇವತ್ತು ಅವರ ಜೀವನ ನಮಗೆಲ್ಲ ಆದರ್ಶ. ಇವತ್ತಿನ ಕಾಲಘಟ್ಟದ ರಾಜಕಾರಣದಲ್ಲೂ ಸರಳತೆ ಮತ್ತು ಸಜ್ಜನಿಕೆ ಹೇಗೆ ಇರಬೇಕು ಅನ್ನೋದಕ್ಕೆ ಆಸ್ಕರ್ ಫರ್ನಾಂಡಿಸ್ ನಿದರ್ಶನ. ಅವರು ಅಧಿಕಾರದ ಅವಧಿಯಲ್ಲಿ ಸುದೀರ್ಘ ಅವಧಿಯಲ್ಲಿ ರಾಜಕಾರಣ ಮಾಡಿರ್ತಾರೆ. ಆದರೂ ನಮ್ಮಂಥ ಕಿರಿಯರು ಸಿಕ್ಕಾಗ ಬಹಳ ಪ್ರೀತಿಯಿಂದ ನಮಗೆ ಮಾರ್ಗದರ್ಶನ ಮಾಡೋದು. ವಿಶೇಷವಾಗಿ ಅವರಿಗೆ ಊರಿನ ಮೇಲಿನ ಪ್ರೀತಿ ಜಾಸ್ತಿ. ದೆಹಲಿಯಲ್ಲಿ ಊರಿನವರು ಸಿಕ್ಕಿದರೆ ಬಹಳ ಖುಷಿ ಪಡೋದು. ಲೋಕಸಭೆಯಲ್ಲಿ ಹೇಗಿರಬೇಕು ಅಂತ ತಿಳಿಸೋದು. ಒಬ್ಬ ಹಿರಿಯ ಮುತ್ಸದ್ದಿಯವರು, ಅಜಾತ ಶತ್ರು ಅಂತ ಹೇಳ್ಬೋದು. ಯಾವುದೇ ರಾಜಕಾರಣದಲ್ಲಿ ಸಹಜವಾಗಿ ನಾವು ವಿರೋಧಗಳು, ಹೋರಾಟಗಳು ಇದ್ದೇ ಇರ್ತದೆ. ಯಾರ ವಿರೋಧವನ್ನು ಕಟ್ಟಿಕೊಳ್ಳದೆ ಎಲ್ಲರಲ್ಲೂ ಪ್ರೀತಿಯನ್ನು ತೋರಿಸಿರ್ತಕ್ಕಂಥ ಅವರು ಕೊಡುಗೆಗಳು ನಮ್ಮ ಜಿಲ್ಲೆ, ವಿಶೇಷವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನನ್ಯವಾಗಿರ್ತಕ್ಕಂಥ ಕೊಡುಗೆ.